ಪೊಂಜೋಲನ ಸ್ವಾತಂತ್ರ್ಯ ಬೊಕ್ಕ ಸಮಾನತೆ ಕೇಂದ್ರ ಪಡಿಪುನ ವತ್ತು ಅವೇನು ನಮ್ಮೊಲೆಯ ನಮ್ಮ ನಾಡನುಡೊಂದು IPS ಅಧಿಕಾರಿ ಸಾಹಿತಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಪಂತೆರ ಐತರ ಕುಡ್ಲದ ತುಳುಭವನುಡು ಪೊಂಜೋಲನ ಸಾಹಿತ್ಯೋತ್ಸವ ಉದಿಪನ ಮಲ್ತದ ಆರು ಪಾತಿರಿಯರು ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘ ಕುಡ್ಲ ಬೊಕ ಬೆಂಗಳೂರದ ಕರ್ನಾಟಕ ಲೇಖಕಿಯರ್ನ ಸಂಘದ ಒಟ್ಟು ಸೇರಿಗೆಡ ಐತರ ಕುಡ್ಲದ ಉರ್ವಸ್ಟೋರ್ ತುಳುಭವನುಡು ಪೊಂಜೂರಿನ ಸಾಹಿತ್ಯೋತ್ಸವ ಅಟಣೆದಿತ್ತಲು ಡಾಕ್ಟರ್ ಶೈಲಾ ಯು ಎತ್ಕೊಂಡಿರ ಕರಾವಳಿ ಲೇಖಕಿಯರ್ನ ಬೊಕ ವಾಚಕಿಯರ್ನ ಸಂಘದ ಗುರ್ಕಾರ್ದಿ ಶಶಿಲೇಖ ವಿ ಗುರ್ಕಾರ್ಮಿಡ್ IPS ಅಧಿಕಾರಿ ಸಾಹಿತಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ತುಡರ್ ಪತ್ತದ ಬೊಕ ಪೆಟ್ಟಿಗೆದ ಬೀಗದಿತ್ತದ ಸಾಹಿತ್ಯ ಬೊಕ್ಕೊಂದಿರ್ತ ಪತ್ತದ ಕಾರ್ಯಕ್ರಮನು ಉದಿಪನ ಮಲ್ತಿರ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಪಾತಿಡ್ದು ಪೊಂಜೋಲಿನ ಸ್ವಾತಂತ್ರ್ಯ ಬೊಕ ಸಮಾನತೆ ಕೇಂದ್ರ ಪಡಿಪುನ ವತ್ತು ಅವಿನ ನಮ್ಮೊಲೆಯ ನಮ್ಮ ನಾಡುನುಡು ಸಮಾನತೆನ ಸೃಷ್ಟಿ ಮಲ್ಪನ ವ್ಯಕ್ತಿತ್ವ ನಮ್ಮ ಬುಲೆಪಾವನುಡು ಒಂದು ಪಂಡಿರ ಏನು ಹೇಳ್ತಾಳೆ ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್. ಆಕೆಗೆ ಅಸ್ತಿತ್ವವಾದದ ಪ್ರಭಾವ ಆಕೆ ಮೇಲೆ ಬಹಳ ಇತ್ತು. ಎಕ್ಸಿಸ್ಟೆನ್ಷಿಯಲಿಸಮ್ ಅನ್ನೋದನ್ನು ಇಟ್ಟುಕೊಂಡು ಆಕೆ ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅಂತಾಳೆ. ಈ ಮಾತಿಗೆ ಈ ವಾಕ್ಯಕ್ಕೆ ಆ ಮಾತು ನಿಂತಿತು. ನಾನು ಇದ್ರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಜೆಂಡರ್ ಬಗ್ಗೆ ಮಾತನಾಡುವಾಗೆಲ್ಲ ಇದನ್ನು ನಾನು ಉಲ್ಲೇಖಿಸ್ತೇನೆ. ನಾನು ಸಾಮಾನ್ಯ ಕ್ಲಾಸ್ ಮಾಡೋಕ್ಕೆ ಹೋದಾಗ ಜೆಂಡರ್ ವೈಲೆನ್ಸ್ ಬಗ್ಗೆ, ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ ಇದ್ರ ಬಗ್ಗೆ ಮಾತನಾಡುವಾಗ ನನಗೊಂದು ಲಾಭ ಏನು ಅಂತಂದರೆ ಕನ್ನಡ ಸಾಹಿತ್ಯ ಓದೋದ್ರಿಂದ ನನಗೆ ಸ್ವಲ್ಪ ವಿಶೇಷ ಲಾಭ ಆಗಿದೆ. ಏನನ್ನೇ ಮಾತನಾಡುವಾಗಲೂ ಕೂಡ ಅದರ ತಾತ್ವಿಕ ಹಿನ್ನೆಲೆ ಜೊತೆ ನನಗೊಂದಿಷ್ಟು ಮಾತನಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಲಾ ಬಗ್ಗೆ ಮಾತಾಡ್ಬೋದು, ಮಹಿಳೆಯರ ಬಗ್ಗೆ ಆಗ್ತಾ ಇರೋದು ದೌರ್ಜನ್ಯದ ಬಗ್ಗೆ ಮಾತಾಡ್ಬೋದು, ಆ ದೌರ್ಜನ್ಯದ ಬಗ್ಗೆ ಸಂಬಂಧಪಟ್ಟ ಕಾನೂನು ಏನಿದೆ ಅಂತ ಮಾತಾಡ್ಬೋದು. ಕಾನೂನು ಬಗ್ಗೆ ಮಾತನಾಡೋದು ನನಗೆ ಇದಕ್ಕೆ ತಾತ್ವಿಕ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟತೆ ಸಿಗುವ ಹಾಗೆ ನನಗೆ ಕನ್ನಡ ಸಾಹಿತ್ಯದ ಅಧ್ಯಯನ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಕರ್ನಾಟಕ ಲೇಖಕಿಯರ್ನ ಸಂಘದ ಗುರುಕಾರ್ದಿ ವನಮಾಲ ಸಂಪನ್ನ ಕುಮಾರ್ ಪಾತಿರ್ದು ಮದೆಟುಪ್ಪುನ ಪೊಂಜು ಬರಹ ಗಾರ್ತಿಯರನ್ನು ಒಂಜು ಕಡೆಟು ಒಟ್ಟು ಸೇರವನ ಚಾವಡಿ ಈ ಸಾಹಿತ್ಯೋತ್ಸವ ಕರಾವಳಿದ ಜನ ಓಲು ಪೊಂಡಲ ಅಕ್ಲಿನ ಪುಗಾರ್ತಿನ ಪಡೆಪರೆಂದು ಪಂಡ್ಯರ. ನಮ್ಮ ಲೇಖಕಿಯರ ಸಂಘದಲ್ಲಿ ನಾವೀಗ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಶಕ್ತವಾದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ತಂಡ ನಮ್ಮೊಂದಿಗಿದೆ. ಸಾಕಷ್ಟು ಕೆಲಸಗಳನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತಿದ್ದೀವಿ. ಅವರ ಪ್ರೀತಿ ಮತ್ತು ಸಮಯ ಎಲ್ಲವನ್ನ ಲೇಖಕಿಯರ ಸಂಘದ ಅಭ್ಯುದಯಕ್ಕೆ ನಮ್ಮ ಜೊತೆಗೆ ಅವರು ಸಹಕರಿಸ್ತಾ ನೀಡ್ತಾ ಬರ್ತಾ ಇದ್ದಾರೆ. ಕರಾವಳಿದ ಜನ ಓಲು ಪೊಂಡಲಾಕ್ಲಿನ ಪುಗಾರ್ತಿನ ಪದರ್ವೆರಂದು ಪಂಡ್ಯರ. ಶಶಿಲೇಖ ಗುರ್ಕಾರ್ಮಿದ ಭಾಷಣ ಮಲ್ತದ ಕರಿನ 33 ವರ್ಷಲಡ್ದಿಂಚ ಸಾಹಿತ್ಯ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮ ವ್ಯವಹಾರಲಿಡ್ ಉಲ್ಲಾಂದ್ ಸಂಘದ ಕಾರ್ಯಾಲಯನ ತೆರಿಪಾಯಿರು. ನಮ್ಮ ಸುತ್ತ ನಡೆಯುವಂತ ಏನು ಅನ್ಯಾಯ ಹಿಂಸೆ ಏನಿದೆ ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಮನಶಕ್ತಿ ದೃಢತೆಯನ್ನು ನಾವು ಸಾಹಿತ್ಯದಿಂದಲೇ ಪಡಿಬೇಕು. ಯಾವುದೇ ಸಮಸ್ಯೆಗಳಿರಲಿ ಅವುಗಳನ್ನು ಸವಾಲುಗಳನ್ನಾಗಿ ಸ್ವೀಕರಿಸುವಂಥದ್ದು, ಅವುಗಳನ್ನು ನಿಭಾಯಿಸುವಂಥದ್ದು ಇದು ನಮಗೆ ಸಾಹಿತ್ಯದಿಂದಲೇ ಒದಗಬೇಕು. ಹಾಗಾಗಿ ಸಾಹಿತ್ಯ ನಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಳುವಂಥ ಒಂದು ಪರಿಕರ. ಅದನ್ನು ನಾವು ಸಾಹಿತ್ಯವನ್ನು ನಮ್ಮದಾಗಿಸಿಕೊಳ್ಳುವ ಆ ನೆಲೆಯಲ್ಲಿ ಇಂಥ ವಿಚಾರಗೋಷ್ಠಿಗಳು, ಇಂಥ ಮಹಿಳಾ ಸಾಹಿತ್ಯೋತ್ಸವಗಳು ಬಹುಶಃ ಬಹಳಷ್ಟು ಪರಿಣಾಮಕಾರಿ ಆಗ್ತವೆ ಅಂತ ಭಾವಿಸ್ತೇನೆ. ಹಿರಿಯ ಲೇಖಕಿ ಗಂಗಾ ಪಾದಿಕಾಲ್ ಬೊಕ KA ರೋಹಿಣಿ ಟೀಚರ್ ಅರುಣ ನಾಗರಾಜ್ ಪಾಲ್ಗೊಂಡಿರು.